ಹ್ಯುಮ್ಯಾನಿಟಿ ಟ್ರಸ್ಟ್ನ ಆರ್ಥಿಕ ಸಹಕಾರ ಹಾಗೂ ದಾನಿಗಳ ನೆರವಿನೊಂದಿಗೆ ನಿರ್ಮಾಣಗೊಂಡ ಕೊಯ್ಲಾ ಗ್ರಾಮದ ಮಾವಂತೂರಿನ ವಿಶಾಲಾಕ್ಷಿ ಶೆಟ್ಟಿಯವರ ಮನೆಯ ಗೃಹ ಪ್ರವೇಶ ಹಾಗೂ ಮನೆ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆ ಗಣಹೋಮ ಸಹಿತ ಧಾರ್ಮಿಕ ವಿಧಿವಿಧಾನಗಳು ನಡೆಯಿತು. ಬಳಿಕ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಅವರು ಮನೆ ನಿರ್ಮಾಣಕ್ಕೆ ಸಹಕರಿಸಿದ ದಾನಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಸ್ವಂತ ಮನೆ ಇಲ್ಲದೆ ತನ್ನ 3 ಮಕ್ಕಳೊಂದಿಗೆ ಜೀವನ ನಡೆಸ್ತಾ ಇದ್ದ ವಿಶಾಲಾಕ್ಷಿ ಶೆಟ್ಟಿಯವರು ಸ್ವಂತ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ರು. ಸರ್ಕಾರದ ವಸತಿ ಯೋಜನೆಯಡಿ ಮನೆಗಾಗಿ ಅರ್ಜಿ ಸಲ್ಲಿಸಿದರೂ ಪ್ರಯೋಜನವಾಗಿರಲಿಲ್ಲ. ಈ ಸಂದರ್ಭದಲ್ಲಿ ಸ್ಥಳೀಯ ದಾನಿಗಳು ನೆರವಿಗೆ ಬಂದಿದ್ದು ಮನೆ ನಿರ್ಮಾಣ ಕೆಲಸ ಆರಂಭಿಸಿ ಲಿಂಟಲ್ ಹಂತದವರೆಗೆ ಬಂದಿತ್ತು. ಆ ಬಳಿಕದ ಕಾಮಗಾರಿ ಮುಂದುವರಿಸಲು ಆರ್ಥಿಕ ಅಡಚಣೆ ಉಂಟಾದಾಗ ಹ್ಯುಮ್ಯಾನಿಟಿ ಟ್ರಸ್ಟ್ಗೆ ಮನವಿಯನ್ನ ಮಾಡಲಾಗಿತ್ತು. ಕುಟುಂಬದ ಆರ್ಥಿಕ ಸ್ಥಿತಿಗತಿಯನ್ನ ಪರಿಶೀಲಿಸಿ 3 ಲಕ್ಷ ರೂಪಾಯಿಯ ಆರ್ಥಿಕ ನೆರವನ್ನ ಹ್ಯುಮ್ಯಾನಿಟಿ ಟ್ರಸ್ಟ್ ನೀಡಿತು. ಸ್ಥಳೀಯ ದಾನಿಗಳು ವೈರಿಂಗ್ ಹಾಗೂ ಪೇಂಟಿಂಗ್ ಕೆಲಸವನ್ನ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಇದೀಗ ಮನೆ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡಿದ್ದು ಮನೆ ಇಲ್ಲದೆ ಪರಿತಪಿಸುತ್ತಿದ್ದ ಮನೆಯ ಯಜಮಾನಿ ವಿಶಾಲಾಕ್ಷಿಯವರ ಮುಖದಲ್ಲಿ ಸಂಭ್ರಮ ಎದ್ದು ಕಾಣ್ತಾ ಇತ್ತು. ಈ ಸಂದರ್ಭ ಹ್ಯುಮ್ಯಾನಿಟಿ ಸಂಸ್ಥಾಪಕ ರೋಷನ್ ಬೆಳ್ಮನ್, ಟ್ರಸ್ಟಿ ಪ್ರಶಾಂತ್ ಫ್ರಾಂಕ್, ಸದಸ್ಯ ಮರ್ವಿನ್ ಡಿಸಿಲ್ವಾ, ಮಾರ್ಕ್ ಲೋಬೋ, ವೈಲೆಟ್ ಲೋಬೋ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಇಲ್ಲಿ ಮಲ್ಪರ ಸಾಧ್ಯನೇ ಆಯ್ತು ಎಡ್ದೊಕ್ಕ ಹ್ಯುಮ್ಯಾನಿಟಿ ತಂದೆಕ್ಕೆ ಹೋದು ಐಡ್ದೊಕ್ಕೆನ ಪೂರ ಬೇಲೆ ಹಿಡಿದು ಆಯ್ತು. ಬೊಕ್ಕ ಎಂಕ ಮಸ್ತ್ ಕರೆಂಟ್ದ ಭಜನಾ ಮಂಡಲದಕ್ಕೂ ಹೆಲ್ಪ್ ಮಾಡ್ತಿದ್ದೇವೆ. ಬೊಕ್ಕ ಆಯ್ತು ಪೈಪು ಪಾಡ್ನ ಸಿರ್ದಾರನೆ ಹೆಲ್ಪ್ ಮಾಡ್ತಿದ್ದೇವೆ. ಬೊಕ್ಕ ಪಾಯಿಂಟ್ ಕೂಡ ಮೊಣಪ್ಪ ಹೆಲ್ಪ್ ಮಾಡಿದ್ದೇವೆ. ಆಯ್ತು ನೆತ್ತ ಪೂರ ಬೇಲೆ ಮಂತ್ಕೊರ್ನಿ ಜಗದೀಶನ್ನೇ ಕೊಯ್ಲ ಜನ ಮಕ್ಕಳೊಂದಿಗೆ ಅಲ್ಲಿ ವಾಸಿಸ್ತಿದ್ದರು. ಆ ಒಂದು ಸಂದರ್ಭದಲ್ಲಿ ಹ್ಯುಮ್ಯಾನಿಟಿ ಸಂಸ್ಥೆ ಖಂಡಿತವಾಗಿ ಇಂಥ ಒಬ್ಬ ಅಸಹಾಯಕ ಮಹಿಳೆಗೆ ಸಹಕಾರ ನೀಡಬೇಕು. ಯಾಕಂತ ಹೇಳಿದ್ರೆ ಅವರೊಬ್ಬ ಶ್ರಮಜೀವಿ, ಹಾಗೇನೆ ಅವರ 3 ಮಕ್ಕಳು ಕೂಡ ಅವರ ಪ್ರಾಯ ತುಂಬಾ ಚಿಕ್ಕದಾದರೂ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ನೆರೆಹೊರೆಯವರ ಅಭಿಪ್ರಾಯದ ಹಾಗೆ ಒಬ್ಬ ಒಳ್ಳೆಯ ಪ್ರಜೆ ಆಗುವ ಲಕ್ಷಣ ಅವರಲ್ಲಿ ಕಂಡು ಬಂತು. ಮತ್ತೆ ನಾವು ಇವತ್ತು ಏನವರಿಗೆ ಹೆಲ್ಪ್ ಮಾಡಿದ್ದೇವೆ, ಆ ಮಕ್ಕಳು ನಾಳೆ ದೊಡ್ಡದಾಗಿ ಅವರಿಂದ ಈ ಸಮಾಜಕ್ಕೆ ಆ ಹೆಲ್ಪ್ ಸಿಗ್ಲಿ ಎಂಬ ಆಶಾಭಾವನೆ ಇಂದ ನಾವು ಈ ಒಂದು ಹೆಲ್ಪ್ ಅವರಿಗೆ ಮಾಡಿದ್ದೇವೆ. ಮತ್ತೆ ಅವರು ಖಂಡಿತವಾಗಿ ಈ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಬೆಳೆಯುತ್ತಾರೆ ಎಂಬ ಆಸೆ ಕೂಡ ನಮ್ಮಲ್ಲಿದೆ, ಒಂದು ಹೋಪ್ ಕೂಡ ನಮ್ಮಲ್ಲಿದೆ. ಸೊ ಹ್ಯುಮ್ಯಾನಿಟಿ ಸಂಸ್ಥೆ ಈ ಮನೆಗೆ ದೊಡ್ಡ ಮೊತ್ತದ 3 ಲಕ್ಷ ದೇಣಿಗೆಯನ್ನು ನೀಡಿದೆ. ಸೊ ನಮಗೆ ಕೂಡ ತುಂಬಾ ಇವತ್ತು ಖುಷಿಯ ಸಂಗತಿ. ಹ್ಯುಮ್ಯಾನಿಟಿ ಸಂಸ್ಥೆಗೆ ವಿಶಾಲಾಕ್ಷಿ ಶೆಟ್ಟಿ ಅವರೇ, ತಮಗೆ ಮತ್ತು ತಮ್ಮ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.